ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಹೊಸ ಹೊಸ ವಿಡಿಯೋ ಹಾಕ್ತಿದ್ದೇವೆ. ಈಗ ನೋಡಿ ಮಳೆ ಸಹ ಬರ್ತುಂಟು, ಜೋರು ಮಳೆ ಸಹ ಬರ್ತುಂಟು. ಹಾಗೆ ಮಳೆಗಾಲ ಅಲ್ಲ, ಈಗ ಅದು ತೊಜಂಗ್ ಗೊತ್ತುಂಟ, ತೊಜಂಕಿದ್ದು ಸೊಪ್ಪು ಬರ್ತದಲ್ಲ, ಅದರದ್ದು ಸುಕ್ಕೆ ಹೇಗೆ ಮಾಡೋದಂತೆ ಹೇಳ್ತಾರೆ ದೊಡ್ಡ ಅಜ್ಜಿ ಇವತ್ತು ನಮ್ಮ. ನೋಡುವ ತೊಜಂಕಿದ್ದು ತಪ್ಪು ತರುವ ಸುರಿಗೆ. ಈಗ ಮಳೆ ಬರ್ತುಂಟು, ಹಾಗಾದ್ರೆ ಸಹ ನಿಮಗೋಸ್ಕರ ತರುವ. ಲಾಸ್ಟ್ ಟೈಮ್ ವಿಡಿಯೋ ಚಂದ ಮಾಡಿ ಓಡಿದೆ, ಅದಕ್ಕಿಂತ ಸಹ ಹೆಚ್ಚು ಓಡಬೇಕಂತ ಈ ಸಲ ಉಂಟು. ನಿಮ್ಮ ಸಪೋರ್ಟ್ ಬೇಕು. ಹಾಗಾಗಿ ಇವತ್ತಿದ್ದು ವೀಡಿಯೋಗೆ ತೊಜಂಕಿದ್ದು ಸೊಪ್ಪು ತರುವ ಫಸ್ಟ್, ಮತ್ತು ಸ್ವಲ್ಪ ಬೇಸೊಪ್ಪೆಲ್ಲ ತರಲಿಕ್ಕೆ ಉಂಟಲ್ಲಿ. ಹೋಗುವ, ಸಿಗುವ, ಅಲ್ಲಿಗೆ ಹೋಗುವ. ಬನ್ನಿ ಗೈಸ್, ಈಗ ನಾವು ತೊಜಂಕಿದ್ದು ತಪ್ಪು ತರಲಿಕ್ಕೆ ಹೋಗ್ತಿದ್ದೇವೆ. ಈಗ ಅದಲ್ಲಿ ಮುಂದೆ ತೋರಿಸ್ತೇನೆ ನೋಡಿ. ಈಗ ಹೋಗ್ತಿದ್ದೇವೆ ನಾವು ನೋಡಿ, ದೊಡ್ಡ ಮುಂದೆ ಹೋಗಿದೆ. ಇದು ನಮ್ಮದು ಹಳೆ ಮನೆ, ಹಳೆ ನಮ್ಮದಲ್ಲ, ಅಜ್ಜದ್ದು ಅಮ್ಮನವರಲ್ಲಿ ಎಲ್ಲಿದ್ದದ್ದು ನೋಡಿ. ನಮ್ಮದು ಬಾವಿ ನೋಡಿ, ಫುಲ್ಲು ನೀರಾಗಿದೆ ಈಗ ನೋಡಿ, ತುಂಬಿದೆ. ಮೊನ್ನೆ ಎಲ್ಲ ಎಂತ ಇರಲಿಲ್ಲ ನೋಡಿ. ಇಲ್ಲಿ ಉಂಟು ನೋಡಿ, ಇಲ್ಲಿ ತೊಜಂಕಿದ್ದು ತಪ್ಪುಂಟು ನೋಡಿ. ನೋಡಿ ಅದು ತೋರಿಸ್ತೇನೆ ಅಂತ ಹೇಳಿದೆಲ್ಲ, ಇದೆ ತೊಜಂಕಿದ್ದು ತಪ್ಪು ನೋಡಿ. ನೋಡಿ ಇದೆಲ್ಲ ತೊಜಂಕಿದ್ದು ತಪ್ಪು ನೋಡಿ, ಇದೆಲ್ಲ ತೊಜಂಕಿದ್ದು ತಪ್ಪು. ತೆಗಿಯುವ ನೋಡಿ. ನೋಡಿ ಈಗ ಅಮ್ಮ ತೆಗೆದಿದ್ದಾರೆ. ಅವ ಎಲ್ಲೆಲ್ಲಿಯ ಮಾತ್ರನೇ ಅಮ್ಮ ದೆಪ್ಪಾರೆ, ಲತ್ತು ಮಾತ್ರನೇ. ಕೊಡಿ ಮಾತ್ರ. ಮಲ್ಲೇಜ್ ಹಬ್ಬ ಕೊಡೆ ಮಲ್ಲೇಜ್ ಚಂಡಿ ಅವರ್ ಚೀರ್ ನೋಡಿ. ನಿಮಗೋಸ್ಕರ ಒಂದು ಕೊಡೆ ಎಲ್ಲ ಕೆಳಗಿಟ್ಟೆಲ್ಲ ತೆಗಿತಿದ್ದಾರೆ ನೋಡಿ, ಚಂದ ಬರಬೇಕಂತ, ಕಾಣಬೇಕಂತ. ಆಗ ಬೆಳಗ್ಗೆ ಸ್ವಲ್ಪ ತೆಗ್ದಿದ್ರು, ಬೆಳಗ್ಗೆ ಸ್ವಲ್ಪ ತೆಗ್ದಿಟ್ಟಿದ್ರು. ಈಗ ಇನ್ನೂ ಸಹ ಬೇಕಂತೆ ಅದಕ್ಕೆ. ಇದು ಮಳೆಗಾಲಕ್ಕೆ ತುಂಬ ಆಗ್ತದೆ ಅರಗೆಲ್ಲ ಪ್ರಾಪ್ ಜತೆ ಅಮ್ಮ. ಇದು ಮರಿಯಲ್ಲಾಗ ಮಾತ್ರ ಅದೇ. ನೋಡಿ ಅದು ಮೂಡೆದ್ದು ಎಲೆ, ಮೂಡೆ ಮಾಡ್ತೇವಲ್ಲ ಅಷ್ಟು ಟೈಮಿಗೆಲ್ಲ ಅದರದ್ದು ಎಲೆ. ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ ಮೂಡೆದ್ದು ಹೇಗೆ ಅದನ್ನು ಎಂತ ಎಟ್ಟುದು ಅಂತ ಹೇಳ್ತಾರಲ್ಲ, ಮೂಡೆ ಹೇಗೆ ಎಟ್ಟುದು ಅದರದ್ದು ಫುಲ್ ಇದೆಲ್ಲ ಫುಲ್ ಹೇಗೆಲ್ಲ ಮಾಡೋದಂತ ಫುಲ್ ವೀಡಿಯೋ ಹಾಕ್ತೇನೆ. ಇವತ್ತು ತೊಜಂಕಿದ್ದು ನೋಡು ಹೇಗೆ ಆಗ್ತದಂತ. ನಾನವರು ಪತ್ರೊಡ್ಡೆ ಮಲ್ಬೋಡು ಅದೇ ಅಮ್ಮ, ಶನಿವಾರ ಮಾಡ್ತಾರಂತೆ. ಆಗ ಇನ್ನೊಂದು ಪತ್ರೊಡ್ಡೆದು ವೀಡಿಯೋ ಹಾಕುವ ನೋಡಿ. ಅಲ್ಲಿ ಎಲೆ ಆಗಿದೆ ತುಂಬ ಪತ್ರೊಡ್ಡೆದ್ದು. ನೋಡಿ ಇಲ್ಲಿ ಕೈ ಬೇಯುವುದು ಸಹ ಮರ ಉಂಟು ನೋಡಿ. ಆಲ್ಮೋಸ್ಟ್ ಎಲ್ಲ ಪ್ಲ್ಯಾಂಟ್ಸ್ ಎಲ್ಲ ಉಂಟು ನೋಡಿ. ಇದು ದಾಸವಾಳದ್ದು. ಇಲ್ಲಿ ಮುಂಚೆ ಇದ್ದಿತ್ತು ಎಂಥ ಬಚ್ಚಿರೆ ಎದ್ದು ಹೇಳ್ತೇವಲ್ಲ, ಎಲೆ ಅಡಿಕೆದ್ದು, ಅದರದ್ದು ಎಲೆ ಇತ್ತು ಮುಂಚೆ. ಈಗಿಲ್ಲ, ಅದೆಲ್ಲ ಹಾಳಾಗಿದೆ ಈಗ. ಸಣ್ಣ ಪಪ್ಪಾಯದ್ದು ಗಿಡ ಸಹ ಆಗಿದೆ. ಇದು ಬೇವಿರೆ ಸೊಪ್ಪು ನೋಡಿ, ಬೇಸೊಪ್ಪು ತುಂಬ ದೈಯೆಲ್ಲ ಉಂಟು ನೋಡಿ. ಇಲ್ಲಿ ಮುಂಚೆ 2 ಪೆಲಕಾಯ್ದು ಮರ ಇತ್ತು, ಅದನ್ನು ತೆಗ್ದದ್ದು ಈಗ ಸುಮ್ಮನೆ. ಮಲ್ಲೇಜ್ ಆಂಟಿ ಯಾನ್ ಇಲ್ಲಾಡಿ ತಿರ್ತಬೋದಿತ್ತೆ. ಮಳೆ ಬರ್ತುಂಟು. ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ ಇಲ್ಲಿ ಸ್ವಲ್ಪ. ಏಜಮ್ಮ ಸಾಕಂತೆ. ಇನ್ನು ಅದನ್ನು ವಾಶ್ ಮಾಡಿ ಕಟ್ ಮಾಡುವ. ಅಷ್ಟರವರೆಗೆ ಹೋಗಿ ಬರ್ತೇನೆ. ನಿಲ್ಲಿ ಹೋಗ್ತೇವೆ, ಅಲ್ಲಿ ಮಾಡುವ. ಇನ್ನು ಕಿಚನಿಗೆ ಹೋಗಿ ನೋಡಿ, ಇನ್ನು ಬೇಸೊಪ್ಪು ತೆಗಿಲಿಕ್ಕೆ ಉಂಟಂತೆ ನೋಡಿ. ನಮ್ಮದೆಲ್ಲ ಎಲ್ಲಿ ಉಂಟು, ಅಂಗಡಿಗೆಲ್ಲ ಹೋಗ್ಬೇಕಂತಿಲ್ಲ ನಮಗೆ ಬೇಸೊಪ್ಪಿಗೆ, ಅದಕ್ಕೆ ಇದಕ್ಕೆ ಅಂತ. ಶುಂಠಿ ಎಲ್ಲ ಆಗ್ತದೆ ನಮ್ಮ ಮನೆಯಲ್ಲಿ, ನಾವು ಮನೆಯಲ್ಲಿ ಆದದನ್ನೇ ಮಾಡೋದು ನೋಡಿ. ಬೇಸೊಪ್ಪು ಅದು ಮುಂದಿನ ಮನೆಯವ್ರದ್ದು ಪೂಜೆ ಇತ್ತಂತೆ ಮನೆಯಲ್ಲಿ, ಹಾಗೆ ಅವರ ಆಂಟಿ ಕರೆದದ್ದು. ನಿನ್ನೆ ಬಂದು ಕರೆದಿದ್ರು. ಹಾಗೆ ನಾನು ಬೆಳಗ್ಗೆ ಹೋಗಲಿಲ್ಲ, ನನಗೆ ವಾದ್ಯ ಎಲ್ಲ ಇತ್ತು, ಹಾಗೆ ನಾನು ಹೋಗಲಿಲ್ಲ.
ಇನ್ನು ಹೋಗುವ, ಇನ್ನು ಕಿಚನಿಗೆ ಹೋಗಿ ತೋರಿಸ್ತೇನೆ ಅದನ್ನು ಹೇಗೆ ಮಾಡೋದಂತ. ನೋಡಿ ಈಗ ಅಮ್ಮ ಅದನ್ನು ಎಲ್ಲ ಸೊಪ್ಪನ್ನೆಲ್ಲ ತೆಗೆದು, ಒಳ್ಳೆ ಸೊಪ್ಪನ್ನೆಲ್ಲ ಈಚೆ ಇಟ್ಟು ಬೇರೆ ಎಲ್ಲ ಆಚೆ, ಅದು ಒಳ್ಳೆ ಸೊಪ್ಪನ್ನು ತೆಗೆದಿಡ್ಬೇಕಲ್ಲ, ಹಾಗೆ ನೋಡಿ ಸರಿ ಮಾಡಬೇಕು. ಹಾಗೆ ಅದರಲ್ಲಿ ಎಂತಾದರೂ ಬೇರೆ ಅದರೆಲ್ಲ ಸಣ್ಣ ಸಣ್ಣ ಇದೆಲ್ಲ ಇದ್ದರೆ, ಎಂತ ಹೇಳೋದು ಅದಕ್ಕೆ, ಹುಳ ಎಲ್ಲ ಇದ್ದರೆ ಅದಕ್ಕೆ. ನೋಡಿ ಈಗ ಅದೆಲ್ಲ ತೆಗ್ದೆಲ್ಲ ಆಯಿತು, ಅದನ್ನು ತೆಗ್ದೆಲ್ಲ ಅದರದ್ದು ಕಡ್ಡಿ ಬಾಟ್ರಿ ಇದ್ದ ಮೈಕೆ, ಕಡ್ಡಿ ಎಲ್ಲ ಹಾಕ್ಲಿಕ್ಕಿಲ್ಲ ಅಂತ ಅದರದ್ದು ಕಡ್ಡಿಗಳನ್ನೆಲ್ಲ ಹಾಕ್ಲಿಕ್ಕಿಲ್ಲ. ಅದು ತುಂಬ ಗಟ್ಟಿ ಆಗ್ತದಂತೆ ನೋಡಿ. ಇಂಚು ತೋರಿಸ್ಪಲ್ಲಮ್ಮ, ಇಂಚ ಮೂರ್ನೊಂದು ನೋಡಿ ಕಟ್ ಮಾಡ್ತಿದ್ದಾರೆ ಅದನ್ನೆಲ್ಲ. ಪೆಲ್ತಡಿಲ ಮಾಡ್ರಣ್ಣ ಅದಮ್ಮ, ಇದಕ್ಕೆ ಅದು ಪೆಲಕಾಯಿ ಉಂಟಲ್ಲ, ಹಲಸಿನಕಾಯಿ, ಆ ಪೆಲಕಾಯಿ ಇದ್ದು ಅದರದ್ದು ಸೀಡ್ ಬರ್ತದಲ್ಲ, ಪೆಲ್ತಡಿ ಅಂತ ಬೋಲೆ ಹೇಳ್ತಾರೆ ಕೆಲವರು, ಪೆಲ್ತಡಿ ಹೇಳ್ತಾರೆ ಹಾಗೆ. ಅದರದ್ದು ಪೆಲ್ತಡಿಯನ್ನು ಅದರದ್ದು ಚೋಲಿ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಅದರ ಸಹ ಇದಕ್ಕೆ ಹಾಕ್ಲಿಕ್ಕೆ ಉಂಟು. ಅದು ಚೆಂದ ಆಗ್ತದೆ ಆಗ ತಿನ್ನಲಿಕ್ಕೆ, ಟೇಸ್ಟ್ ಆಗ್ತದೆ ನೋಡಿ. ತುಂಬ ಉಂಟು ತೋರಿಸ್ಪಲ್ಯ ಮೇಯತ್ತುಂಟೊಂದು ಒಂದೇಟಿ ತೊಟ್ಟೆಡಿ, ತುಂಬ ಉಂಟು. ಅಷ್ಟನ್ನು ತೆಗಿಬೇಕು, ಹಾಗೆ ಕಟ್ ಮಾಡಬೇಕು. ನೋಡಿ ಈಗ ಎಷ್ಟು ಆಯ್ತಂತ ನೋಡಿ, ಎಷ್ಟು ಕಟ್ ಮಾಡಿದ್ರು ನೋಡಿ, ಅದು ತುಂಬ ಇತ್ತಲ್ಲ. ಇನ್ನು ಈ ಪೆಲ್ತಡಿಯನ್ನು ಕಟ್ ಮಾಡಿ ಅದರ ಸಿಪ್ಪೆ ತೆಗಿಲಿಕ್ಕೆ ಉಂಟು ನೋಡಿ. ಇದು ಲಾಸ್ಟ್, ಇದು ಮುಗೀತು. ಇನ್ನು ಅದಕ್ಕೆ ಅದರದ್ದು ಮಸಾಲೆ ಎಲ್ಲ ಹೇಗೆ ಮಾಡೋದಂತ ತೋರಿಸ್ತೇನೆ, ಬನ್ನಿ ಹೋಗುವ. ನೋಡಿ ಅದನ್ನೆಲ್ಲ ಕಟ್ಟೆಲ್ಲ ಮಾಡಿ ಆಯಿತು, ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಆಯಿತು. ಈಗ ನೋಡಿ ಅದನ್ನು ಹೇಗೆ ಮಾಡೋದಂತ ನೋಡಿ, ಅದರದ್ದು ಮಸಾಲ ಮಾಡೋದು ಹೇಗೆ ಅಂತ ಹೇಳ್ತಿದ್ದಾರೆ ನೋಡಿ. ಫಸ್ಟಿಗೆ ಎಣ್ಣೆ ಹಾಕಬೇಕಂತೆ, ಪ್ಯೂರ್ ತಾರದನ್ನು ಯೂಸ್ ಮಾಡಬೇಕು, ಆಗ ಒಳ್ಳೆಯದಲ್ಲ ಅದು. ಅದಿದ್ದರೆ ಬೇರೆಲ್ಲ ಮಿಕ್ಸ್ ಇರ್ತದೆ ಕೆಲವುದೆಲ್ಲ. 10 ಗಿಡ್ಡ ಮೆಣಸು ಹಾಕ್ಬೇಕಂತೆ, 10 ಉದ್ದ ಮೆಣಸು ಹಾಕ್ಬೇಕು. ಒಂದು ಸರಿ ಫ್ರೈ ಮಾಡಬೇಕು ನೋಡಿ, ಜಾಸ್ತಿ ಫ್ರೈ ಕೂಡ ಆಗಬಾರ್ದು, ತುಂಬ ಫ್ರೈ ಆಗಬಾರ್ದಂತೆ. ಫ್ರೈ ಮಾಡಿ ಆಯಿತು. ಇನ್ನು ಅದಕ್ಕೆ ಎಂತೆಲ್ಲ ಹಾಕ್ಬೇಕಂತ ನೋಡಿ. ಒಂದು ಹಿಂಡಿ ಕೊತ್ತಂಬರಿ, ಅದನ್ನು ಸಹ ಹಾಗೆ ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು, ಸ್ವಲ್ಪ ಹೆಚ್ಚು ಸಹ ಹಾಕಬೇಕು.
ಇದನ್ನು ತೆಗೆದು ಆ ಪ್ಲೇಟಿಗೆ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕಬೇಕು ನೋಡಿ. ಹೌದಮ್ಮ? ಮೆಂತೆ ಹಾಂ ನೋಡಿ, ಮೆಂತೆ ಹಾಕ್ಬೇಕಂತೆ ಸ್ವಲ್ಪ, ಸ್ವಲ್ಪ ಹೆಚ್ಚಲ್ಲ ಸ್ವಲ್ಪ ಅಂತೆ. ಇಷ್ಟು ಅಷ್ಟು ಮೆಂತೆ ಹಾಕ್ಬೇಕಂತೆ ನೋಡಿ. ನೋಡಿ ಅದನ್ನು ಈಗ ಅದೇ ಪ್ಲೇಟಿಗೆ ಹಾಕಬೇಕು ತೆಗೆದು. ಇನ್ನು ದಾಸೆಮೆ ಹಾಕಬೇಕು. ನೋಡಿ ಅದು ಇದಾಗ್ತಾ ಉಂಟು ಈಗ ನೋಡಿ. ಜಾಸ್ತಿ ಕಾಯಲಿಕ್ಕಿಲ್ಲ, ಜಾಸ್ತಿ ಕಾಯಲಿಕ್ಕಿಲ್ಲ ಅಂತ ನೋಡಿ. ಸ್ವಲ್ಪ ಬಿಸಿ ಆಗಬೇಕು, ಪಟ ಪಟ ಬಟ್ಟೆ ಹೌದಾ ಬಾಟ್ರೆ? ಉದ್ದು ಉರ್ದು ಬಾಟ್ರೇನೆ. ಉದ್ದಿನ ಹೌದು. ಇನ್ನು ಉದ್ದಿನ ಬೇಳೆ ಮತ್ತು ಬೇವಿರೆ, ಉದ್ದಿನ ಬೇಳೆ ಮತ್ತೆ ಬೇವಿರೆ ಹಾಕ್ಲಿಕ್ಕೆ ಅಂತ. ಇದೆ ಪಟ ಪಟ ಅಂತ ಹೇಳಬೇಕು ನೋಡಿ. ಅದು ಸರಿ ಸೌಂಡ್ ಎಲ್ಲ ಬರಬೇಕು. ಸ್ವಲ್ಪ ಕೆಂಪಾಗಬೇಕು, ಸ್ವಲ್ಪ ಕೆಂಪಾಗಬೇಕಂತ, ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಲೈಟ್ ಕೆಂಪಾಗಬೇಕಂತ. ಸ್ವಲ್ಪ ಬಣ್ಣ ಚೇಂಜ್ ಆದರೆ ಬಣ್ಣ ಚೇಂಜ್ ಆಗ್ತಾ ಬಂತು. ಸ್ವಲ್ಪ ಬಣ್ಣ ಚೇಂಜ್ ಆಗ್ತಾ ಬಂತಂತೆ. ಇನ್ನದನ್ನು ತೆಗೆಯುವ ಮಾಡದೆ ಮತ್ತೆ ಕಡಿಯುವಾಗ ತೆಗೆದು ಹಾಕು. ಇನ್ನದನ್ನು ಗ್ರೈಂಡ್ ಮಾಡುವಾಗ ಅದಕ್ಕೆ ಹಾಕುದಂತೆ. ತೆಗೆಯುವಾಗ ಹಾಕಿ ತೆಗೆಯುವ. ನಂದೆಲ್ಲ ಬಾಟ್ರೆ ಮೈಕ್
ನನ್ನ ಬಾಟ್ಲಿಂದ ಬೇಕು ಆಯ್ತದಲ್ಲ ಕಡೆ ಅಲ್ಲ ಹಾಂ ಹುಳಿ ಒಂಚೂರು ಬಾಟ್ಲಿ ನಮಗೆ ಹೊಡಿತೆ ಸ್ವಲ್ಪ ಹುಳಿ ಹಾಕ್ಬೇಕಂತೆ ಪುಷ್ಪಲೇಮ ತುಂಬ ಅಲ್ಲ ನೋಡಿ ಅದು ಅದರಲ್ಲಿ ಹುಳಿ ಉಂಟು ಎಳೆಯಲ್ಲಿ ಸ್ವಲ್ಪ ಎಲೆಯಲ್ಲಿ ಹುಳಿ ಉಂಟಂತೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕ ಹಾಕುದು ಹುಳಿ ಹಾಕ್ಬೇಕಂತೆ ರುಚಿಗೆ ತಕ್ಕ ಅದು ಅದರ ಎಳೆಯಲ್ಲಿ ಹುಳಿ ಉಂಟು ಇಷ್ಟೇ ಹಾಕುದು ಅಷ್ಟೇ ಹಾಕದಂತೆ ಇನ್ನು ನಾವು ಗ್ರೈಂಡ್ ಮಾಡುವ ಬನ್ನಿ ಸಿಡಿದು ಕನಕ ನೋಡಿ ಇನ್ನು ಅರ್ಧ ಗಡಿ ತಾರೆ ಹಾಕ್ಬೇಕಂತೆ ತೆಂಗಿನಕಾಯಿ ಗರಿ ಅದನ್ನು ನೋಡಿ ತುರಿದು ಹಾಕ್ಬೇಕಂತೆ ಮಲ್ಪಲೆ ಈಗ ತುರಿದು ನೋಡಿ ಈಗ ಕಾಯನ್ನು ತುರಿದೆಲ್ಲ ಆಯಿತು ಇನ್ನು ಮಿಕ್ಸಿಗೆ ಹಾಕುದು ನೋಡಿ ಈಗ ಮಿಕ್ಸಿಗೆ ಹಾಕ್ತಿದ್ದಾರೆ ಜಾರಿಗೆ ಹಾಕ್ತಿದ್ದಾರೆ ಅರಸಿನ ಹುಡಿ ಇನ್ನು ಅದಕ್ಕೆ ಅರಿಶಿನ ಪುಡಿ ಹಾಕ್ಬೇಕಂತೆ ಏತಮ್ಮ ಅರಿಶಿನ ಪುಡಿ ಒಂದು ಅರ್ಧ ಚಮಚ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಬೇಕಂತೆ ಅರ್ಧ ಚಮಚ ಜೀರಿಗೆ ಅಂತೆ ನೋಡಿ ಇನ್ನು ಗ್ರೈಂಡ್ ಮಾಡುವ ಅರ್ಧ ಕಂಡೆ ನೀರುಳ್ಳಿ ನೋಡಿ ಈಗ ಬೆಳ್ಳುಳ್ಳಿ ಏತೆಸಲಮ್ಮ ಒಂದು ಚಿಕ್ಕದು 4 ಎಸಳು ಚಿಕ್ಕದೊಂದು 4 ಎಸಳು ಹಾಕ್ಬೇಕಂತೆ ಬೆಳ್ಳುಳ್ಳಿ ದೊಡ್ಡದಾದ್ರೆ 2 ಸಾಕಾಗ್ತದೆ ದೊಡ್ಡದಾದ್ರೆ 2 ಸಾಕಾಗ್ತದಂತೆ ಹಾಂ ಮತ್ತೆ ಅರ್ಧದಷ್ಟು ನೀರುಳ್ಳಿ ಅದರದ್ದು ಗ್ರೇವಿ ಮಾಡಲಿಕ್ಕೆ ಅಂತೆ ಮಸಾಲ ಮಾಡಲಿಕ್ಕೆ ಮಸಾಲದಲ್ಲಿ ಇಷ್ಟು ಹಾಕಬೇಕು ಅರ್ಧದಷ್ಟು ನೀರುಳ್ಳಿ ಬೇಕಂತೆ ನೆಕ್ಸ್ಟ್ ಗ್ರೈಂಡ್ ಮಾಡುವ ಪಾಡಿ ಸ್ವಲ್ಪ ನೀರು ಹಾಕಿದ್ವು ಈಗ ಇಲ್ಲದಿದ್ದರೆ ಸಣ್ಣ ಆಗೋದಿಲ್ಲ ಅದು ಪೊಡಿ ಆಗೋದಿಲ್ಲ ಅಂತೆ ಸರಿ ಅದಕ್ಕೆ ನೀರು ಹಾಕಿದ್ವಿ ಈಗ ನೋಡಿ ಈಗ ಅದು ಫ್ರೈ ಮಾಡಿದ ಉದ್ದಿನ ಬೇಳೆಯನ್ನು ಹಾಕಬೇಕಂತ ಉದ್ದಿನ ಬೇಳೆ ಮತ್ತು ಬೇವಿನ ಸೊಪ್ಪನ್ನು ಹಾಕುದು ಅದಕ್ಕೆ ಜಾರಿಗೆ ಅದನ್ನು ಸಹ ಗ್ರೈಂಡ್ ಮಾಡಲಿಕ್ಕೆ ಉಂಟು ಸ್ವಲ್ಪ ಗ್ರೈಂಡ್ ಮಾಡಿದರೆ ಆಯ್ತು ನೋಡಿ ಗ್ರೈಂಡ್ ಆಯಿತು ನಮ್ಮದು ಗ್ರೈಂಡಿಂಗ್ ಎಲ್ಲ ಆಯಿತು ಇನ್ನು ತೆಂಗಿನ ತುರಿಯನ್ನು ಅದನ್ನು ಸ್ವಲ್ಪ ಮೇಲೆಗೆ ಗ್ರೈಂಡ್ ಮಾಡಿ ಹುಡಿ ಮಾಡಬೇಕಂತ ಅಲ್ಲಿಗೆ ನೋಡಿ ಈಗ ಅದನ್ನು ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಬೇಕು ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ಹೆಚ್ಚು ಗ್ರೈಂಡ್ ಮಾಡಲಿಕ್ಕಿಲ್ಲ
ನೋಡಿ ಅದು ಸಹ ಗ್ರೈಂಡ್ ಆಯಿತು ನೋಡಿ. ನೀರುಳ್ಳಿ ನೋಡು ಅವನೇನು ಇನ್ನು ಈರುಳ್ಳಿಯನ್ನು ಕಟ್ ಮಾಡಿ ಅಂತೆ ಅದಕ್ಕೆ ಹಾಕಿ ಅದನ್ನು ಬೇಯಲಿಕ್ಕೆ ಇಡಬೇಕಂತೆ ನೋಡಿ. ಈಗ ಈರುಳ್ಳಿ ಕಟ್ ಮಾಡ್ತಿದ್ದಾರೆ, ಅದನ್ನು ಬೇಯಲಿಕ್ಕೆ ಇಡ್ಲಿಕ್ಕೆ ಅಂತ ಈರುಳ್ಳಿ ಬೇಕಂತೆ. ಹಾಗಾಗಿ ಈರುಳ್ಳಿಯನ್ನು ಕಟ್ ಮಾಡಿ ಸೊಪ್ಪು ಮತ್ತು ಅದು ಹಲಸಿನ ಬೀಜವನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಈಗ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಬೇಕು, ಬಿಸಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಜಾಸ್ತಿ ಎಣ್ಣೆಲ್ಲ ಹಾಕ್ಬಾರ್ದು, ಸ್ವಲ್ಪ ಸ್ವಲ್ಪವೇ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕ್ಬೇಕಂತೆ. ಜಾಸ್ತಿ ಎಣ್ಣೆ ಹೊಟ್ಟೆಗೆ ಒಳ್ಳೆಯದಲ್ಲ, ಜೀವಕ್ಕೆ ಒಳ್ಳೆಯದು. ಈಗ ಈರುಳ್ಳಿ ಹಾಕಿದ್ರು, ನೋಡಿ ಅದೀಗ ಸರಿ ಇದಾಯಿತು, ಬ್ರೌನ್ ಆಯಿತು ನೋಡಿ, ಬ್ರೌನ್ ಆಗಬೇಕು. ಹಾಗೆ ಇನ್ನು ಅದರದ್ದು ಬೇಸೊಪ್ಪು ಹಾಕಬೇಕು, ಅದರ ಮೇಲೆ ಸ್ವಲ್ಪ ಬೇಸೊಪ್ಪು ಹಾಕಬೇಕು. ಒಂದು ಪಾಡಿ ಪಕ್ಕ ಸೊಪ್ಪು ಪಾಡಿ ನಮ್ಮ ಸೊಪ್ಪು ನೋಡಿ, ಫ್ರೆಶ್ ಸೊಪ್ಪು ನಮ್ಮದು. ಜಾಸ್ತಿ ಕಾಯೆಲ್ಲ ಬರಲಿ, ತುಂಬ ಕಾಯಿಸಬಾರ್ದು ಅದನ್ನು. ಯಾರೋ ಬಂದರು ಹೊರಗಿಂದ. ಯಾವಮ್ಮ ಬರ್ಚಿ ಅದನ್ನು ಮತ್ತೆ ಬೆಳ್ತಡಿಯನ್ನು ಬೇಯಲಿಕ್ಕೆ ಇಡುವ. ಇನ್ನು ಸ್ವಲ್ಪ ನೀರು ಹಾಕ್ಬೇಕು ಅದಕ್ಕೆ. ನೋಡಿ ಹಲಸಿನ ಬೀಜವನ್ನು ಅದಕ್ಕೆ ಹಾಕಬೇಕಿನ್ನು. ಇನ್ನು ಅದನ್ನು ಸ್ವಲ್ಪ ಅದರ ಮೇಲೆ ಎಂತಾದರೂ ಇಟ್ಟು ಮುಚ್ಚಬೇಕು ಅದನ್ನು. ನೋಡಿ ಅದಕ್ಕೆ ಒಂದು ಲೋಟ ನೀರು ಹಾಕಿ ಅದರ ಮೇಲೆ ಹೀಗೆ ಮುಚ್ಚಿ ಇಡಬೇಕು. ಆಗ ಅದು ಬೇಯ್ತದೆ, ಸ್ಟೀಮ್ ಕುಕ್ ಆಗ್ತದೆ. ಅದು ಈಗ ಇನ್ನು ಕುಕ್ ಆದಮೇಲೆ ಉಪ್ಪು ಹಾಕಬೇಕು, ಮತ್ತು ಸ್ವಲ್ಪ ಇಟ್ಟು ಮತ್ತೆ ಮಸಾಲೆ ಹಾಕಬೇಕು. ಇನ್ನು ನೆಕ್ಸ್ಟ್ ತೋರಿಸ್ತೇನೆ ಅದನ್ನು, ಅದು ಬೇಯ್ದಾದ್ಮೇಲೆ ಹೇಗೆ ಆಗ್ತದೆ ಅಂತ ತೋರಿಸ್ತೇನೆ. ನೋಡಿ ಈಗ ಅದು ಬಾಯ್ಲ್ ಎಲ್ಲ ಆಗಿದೆ, ಅದು ಸರಿ ಬೆಂದಿದೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ಒಂದು ಚಮಚ ಹಾಕ್ತಾರೆ, ಮತ್ತು ನಮಗೆ ಬೇಕಾದಷ್ಟು ನೋಡಿ ಹಾಕ್ಬೇಕು ಅದಕ್ಕೆ. ನೋಡಿ ಸರಿ ಬಾಯ್ಲ್ ಆಗಿದೆ ನೋಡಿ. ಇನ್ನು ಇನ್ನೊಮ್ಮೆ ಅದಕ್ಕೆ ಮುಚ್ಚಿ ಬಾಯ್ಲ್ ಆಗಲಿಕ್ಕೆ ಬಿಡುವ ನಾವು. ಸರಿ ಮಗುಚುವ.
ಮಗುಚಿ ಇನ್ನು ಅದನ್ನು ಬಾಯ್ಲ್ ಮಾಡಲಿಕ್ಕೆ ಇಡುವ. ಮಾಡ್ಲಿ ಅಮ್ಮ. ನೋಡಿ ಈಗ ಚೆಂದಾಗಿ ಬಾಯ್ಲ್ ಆಗಿದೆ ನೋಡಿ. ಉಪ್ಪು ಹಾಕಿದ್ದೇವೆ, ಹೇಗೆ ಉಪ್ಪು ಸರಿಯಾ ಹಾಕ್ಬೇಕಂತ ನೋಡ್ಬೇಕಷ್ಟೇ. ಸ್ವಲ್ಪ ಉಪ್ಪು ಹೇಗೆ ಉಂಟಂತ ಯಾವತ್ತೆ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕು. ಸ್ವಲ್ಪ ಉಪ್ಪು ಬೇಕಂತೆ. ಸ್ವಲ್ಪ ಅದು ತೆಂಗಿನ ಪುಡಿ ಎಲ್ಲ ಉಂಟಲ್ಲ, ಮಸಾಲೆ ಉಂಟಲ್ಲ, ಅದನ್ನು ಹಾಕುವ. ಅದರದ್ದು ಮಸಾಲವನ್ನು ಹಾಕುವ. ಹೌದಾಯ್ತು, ನೀರು ಉಂಟು ಅದು. ಸ್ವಲ್ಪ ಜಾರಲ್ಲಿದ್ದ ಮಸಾಲೆದ್ದು ನೀರು ಹಾಕಿದ್ರು ಈಗ ಅದನ್ನು ಸರಿ ಮಾಡಿ ಇದು ಮಿಕ್ಸ್ ಮಾಡುವ. ನನ್ನ ಮೊಮ್ಮಗ ಕೂಡ ಸಾಧಾರಣ ಅಡಿಗೆ ಮಾಡ್ತಾನೆವಾ? ಮಾಡ್ತೇನೆ, ಸಾಧಾರಣ ಅಡಿಗೆ ಮಾಡ್ತೇನೆ ನಾನು ಸಹ. ಈಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಇದೆಲ್ಲ ಮಸಾಲೆ ಎಲ್ಲ ಹಾಕಲಿಕ್ಕೆ ಆಗುದಿಲ್ಲ. ಡ್ರೈ ಆಗುದು. ಇನ್ನು ಅದನ್ನು ಅಲ್ಲಿಗೇನೆ ಮುಚ್ಚಿಟ್ಟು ಅದು ಡ್ರೈ ಆಗಬೇಕೀಗ ನೋಡಿ. ಅದನ್ನು ಈಗ ಮುಚ್ಚಿಡುವ. ಇನ್ನು ಅದನ್ನು ಮುಚ್ಚಿಡುವ. ನೋಡಿ ಈಗ ಅದು ಕಂಪ್ಲೀಟ್ ಡ್ರೈ ಆಗಿ ಸುಕ್ಕ ಥರ ಆಗಿದೆ ನೋಡಿ. ಕಂಪ್ಲೀಟ್ ಡ್ರೈ ಆಗಿದೆ ನೋಡಿ. ಆನೆ ಆಫ್ ಮಾಡ್ತೀನಿ. ಆಯ್ತು ಮಾಡಿ ನೋಡಿ. ಆಯಿತು, ನಮ್ಮದು ಇವತ್ತು ಪದಾರ್ಥ ಆಯಿತು. ತೊಜಂಕಿದ್ದು ಸುಕ್ಕ ಆಯಿತು ನೋಡಿ. ನೋಡಿ ಇವತ್ತಿದ್ದು ತೊಜಂಕಿದ್ದು ಸುಕ್ಕ ನೋಡಿ ಮುಗೀತು, ನಮ್ಮ ಮಾಡಿ ಆಯ್ತಲ್ಲ, ಸೂಪರ್ ಆಗಿದೆ ನೋಡಿ. ಪೆಲ್ತಡಿ ನೋಡಿ, ಪೆಲ್ತಡಿ ಬಿಸಿ ಬಿಸಿ ಉಂಟು, ಸೂಪರ್ ಆಗಿದೆ. ನೀವು ಸಹ ಟ್ರೈ ಮಾಡಿ, ಚಂದ ಆಗಿದೆ. ವರ್ಷಕ್ಕೆ ಮಾತ್ರ ಸಿಗುದಿದ್ದು, ಈಗ ಎಲ್ಲ ಸಿಗುದಿಲ್ಲ. ಸೊಪ್ಪು ತಕ್ಕ ಸಾಮಾನು ಮಾಡೋದು ಮರಿಯಾಲದಲ್ಲಿ ಮಾತ್ರ ಸಿಗುದಿದ್ದು, ಅರೆಕಾಲದಲ್ಲಿ ಸಿಗುದಿಲ್ಲ. ಚಂದ ಆಗಿದೆ, ಗಂಜಿಗೆಲ್ಲ ಒಳ್ಳೇದಾಗ್ತದೆ. ನಿನ್ನದು ಕನ್ನಡ ಟೀಚರ್ ಯಾರ? ಕನ್ನಡ ನಿನ್ನ ಆಂಟಿ ನಾನುಂಟಲ್ಲ, ನಾನು MA ಕನ್ನಡ ಮಾಡಿದೆ. ಪೆಲ್ತಡಿ ನೋಡಿ, ಪೆಲ್ತಡಿ. ನನಗೆ ನಾಚಿಕೆ ಆಗ್ತದೆ ನಿನ್ನ ಕನ್ನಡ ಕೇಳಲಿಕ್ಕೆ. ಚಂದ ಆಗ್ತದೆ. ನೀವು ಸಹ ಟ್ರೈ ಮಾಡಿ. ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್.